ಕುಂದಾಪುರ ತಾಲೂಕು ಕಚೇರಿಗೆ ಸಂಬಂಧಿಸಿದಂತೆ ಹಕ್ಕುಪತ್ರ ಆರ್ಟಿಸಿ ಇತ್ಯಾದಿ ಜನಸಾಮಾನ್ಯರ ಸಮಸ್ಯೆಗಳನ್ನು ತಕ್ಷಣ ಸರಿಪಡಿಸದಿದ್ದರೆ ನಾನು ತಾಲೂಕು ಕಚೇರಿಯಲ್ಲೇ ವಾಸ್ತವ್ಯ ಮಾಡುವುದಾಗಿ ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಎಚ್ಚರಿಸಿದ್ದಾರೆ. ಮಾರ್ಚ್ 20ರಂದು ಕುಂದಾಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಬಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಿದ್ದಾಪುರ ಜಿಲ್ಲಾ ಪಂಚಾಯತ್ ಸದಸ್ಯ ರೋಹಿತ್ ಕುಮಾರ್ ಶೆಟ್ಟಿ ಹೊಸ ಅಂಗಡಿಯಲ್ಲಿ 2020ರಲ್ಲಿ ಅಂದಿನ ತಹಶೀಲ್ದಾರ್ ಹಕ್ಕುಪತ್ರ ಕೊಟ್ಟು ಈಗ ಡೀಮ್ಡ್ ಹಿನ್ನೆಲೆಯಲ್ಲಿ ಆರ್ಟಿಸಿ ರದ್ದು ಮಾಡಲಾಗಿದೆ. 2020ರ ಡೀಮ್ಡ್ ಪರಿಷ್ಕರಣೆ ಇನ್ನೂ ಆಗಿಲ್ಲ, ಗ್ರಾಮೀಣ ಭಾಗದ ಜನರಿಗೆ ಸಮಸ್ಯೆಯಾಗುತ್ತದೆ ಎಂದು ದೂರಿದ್ರು. ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಆನಂದಪ್ಪ ನಾಯಕ್ ಯಾವುದೇ ಹಕ್ಕುಪತ್ರ ರದ್ದು ಮಾಡಿಲ್ಲ ಎಂದರು. ಆಗ ಶಾಸಕರು ಮಾತನಾಡಿ ಸಾಮಾನ್ಯ ಜನರ ನೋವನ್ನು ಪರಿಹರಿಸಿ ಆಶ್ವಾಸನೆ ಕೊಡಬೇಡಿ, ನಂತರ ರದ್ದು ಮಾಡುವುದಾದರೆ ಮುಂಚೆ ಗೊತ್ತಿಲ್ಲವೇ, ಇದು ಇಡೀ ತಾಲೂಕಿನ ಸಮಸ್ಯೆ. ತಾಲೂಕು ಕಚೇರಿಯಲ್ಲಿ ಚುರುಕಿನಿಂದ ಕೆಲಸ ಆಗಬೇಕು, ಅನಾವಶ್ಯಕವಾಗಿ ಜನರಿಗೆ ಸಮಸ್ಯೆ ತಂದೊಡ್ಡಬೇಡಿ. 50ರಿಂದ 60 ವರ್ಷದಿಂದ ಜನ ಹಕ್ಕುಪತ್ರಕ್ಕಾಗಿ ಕಾಯುತ್ತಿದ್ದಾರೆ. ಆ ಜನರ ನೋವನ್ನು ಅರ್ಥ ಮಾಡಿಕೊಳ್ಳಿ ಎಂದರು. ಕುಂದಾಪುರ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಇಂದಿರಾ ಶೆಟ್ಟಿ, ಉಪಾಧ್ಯಕ್ಷ ರಾಮಕಿಶನ್ ಹೆಗಡೆ, ಬೈಂದೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಉಪಾಧ್ಯಕ್ಷೆ ಮಾಲಿನಿ ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೈಂದೂರು ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಫೀಸರ್ ಅನ್ನು ಕೋವಿಡ್ ಕಳಿಸಿದ ಉಡುಪಿಯಲ್ಲಿ ಸುಜಾತ, ರವಿ ನಾಯಕ್, ಸುಶೀಲಾ, ಸುಜಾತ, ಅವಿನಾಶ್ ಶೆಟ್ಟಿ, ಮೋಹನ್ ಇಷ್ಟು ಜನರಿಗೆ 2020ರಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ನಾವು ಆನಂದಪ್ಪ ನಾಯ್ಕರು ಕೊಟ್ಟಿರ ಅಂತ ಹೇಳಿ ತಹಶೀಲ್ದಾರ್ 2020 ಇಸ್ವಿಯಲ್ಲಿ ತಹಶೀಲ್ದಾರ್ ಕೊಟ್ಟಿದ್ದಾರೆ. ನಮ್ಮ ಆನಂದಪ್ಪ ನಾಯ್ಕರ ವ್ಯಕ್ತಿ ಅಲ್ಲ, ನಾವು ದಂಡಾಧಿಕಾರಿಯವರ ಹತ್ರ ಕೇಳ್ತಾ ಇರೋದು, ತಾಲೂಕು ದಂಡಾಧಿಕಾರಿ ಹತ್ರ ಕೇಳ್ತಾ ಇರೋದು. ಸರ್, ಡೀಮ್ಡ್ ಫಾರೆಸ್ಟ್ ಅಲ್ಲಿ ಕೊಡೋದಾದ್ರೆ ನೀವು ಹಕ್ಕುಪತ್ರ ಕೊಡುವಾಗ ನಿಮ್ಮ ಡೀಮ್ಡ್ ಫಾರೆಸ್ಟ್ ಇದೆ ಅಂತ ಗೊತ್ತಿದೆ. ನಿಮ್ಮ ಆಡಳಿತಾಧಿಕಾರಿ ಪೋಸ್ಟ್ ಬದಲು ಮಾಡಿ ಬೇರೆಯವ್ರಿಗೆ ಕೊಡಿ, ಬೇರೆಯವ್ರಿಗೆ ಚಾರ್ಜ್ ಕೊಡಿಸಿ ಅಂತ. ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಈಗ ನಾನು ಆಸ್ಪತ್ರೆಯಲ್ಲಿ ಬದಲಾವಣೆ ಕೊಡ್ಬೇಕಾ? ಯಾವ ಕೆಲಸ ಮಾಡುದಿಲ್ಲ ಬಂದ ಕೂಡ ಹೀಗೆ ಯಾವುದೋ ಒಂದು ಎಜುಕೇಶನ್ ಮಗು ಎಜುಕೇಶನ್ ಹೈಸ್ಕೂಲ್ ಪ್ರೈಮರಿಯಿಂದ ಸರ್ಟಿಫಿಕೇಟ್ ಕೇಳಿದ್ರೆ ಅದನ್ನು ಸಹ ನಿಮ್ಮ ಆಫೀಸ್ನಲ್ಲಿ 4 ದಿವಸದಿಂದ ಇಟ್ಕೊಂಡಿದೆ, ಅದನ್ನು ಕೊಡೋದಿಲ್ಲ, ಯಾವುದೂ ಕೊಡೋದಿಲ್ಲ. ನೀವು ಒಂದು ವೇಳೆ ಕೊಡ್ಬೇಕಂತಿದ್ರೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಕೊಡುವಂತ ಅಧಿಕಾರ ದೇವರು ಕೊಟ್ಟ ಮೇಲೆ ಅದನ್ನು ಕೊಡುವಂತ ಕೆಲಸ ಮಾಡಿಲ್ಲ. ಮೊನ್ನೆ ನೀವು ಡಿಸಿ ಅವ್ರ ಮೀಟಿಂಗ್ ಆದಾಗ ಯಾವ್ದು ಇಲ್ಲ ಅಂತ ಹೇಳಿದ್ರು. ಮಾತಾಡಿದ್ದೆ, ಇಲ್ಲ ನಾನು ಹೋಗಿ ಮಾಡ್ತೇನೆ ಸರ್, ನಾನು ಪೂರ ಸರಿ ಮಾಡಿ ಕೊಡ್ತೇನೆ, ಅದೆಲ್ಲ ಸರಿ ಆಯ್ತು. ಎಲ್ಲ ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಅವರು. ಡಿಸಿ ಅವರು ಎಲ್ಲ ಯಾವ್ದು ಇಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ ಒಂದು ಪಹಣಿ ಆಗಿಲ್ಲ, ಒಂದು ಆರ್ಟಿಸಿ ಆಗಿಲ್ಲ. ನೀವು ಆ ಮೀಟಿಂಗ್ ಬರ್ಲಿಲ್ಲ, ನೀವು ಮೀಟಿಂಗ್ ಬಂದಿದ್ರೆ ಕ್ಲಿಯರ್ ಆಗ್ತಿತ್ತು. ಬೇರೆ ಕಷ್ಟ ಯಾಕೆ ಕೊಡ್ತೀರಿ? ನಿಮ್ಗೆ